ಅಕ್ಷರ ದಾಸೋಹವನ್ನ ಖಾಸಗೀಕರಣಗೊಳಿಸಬಾರದು, ಅವರನ್ನ ಒಂದೇ ಕಡೆ ಕೇಂದ್ರೀಕೃತಗೊಳಿಸಿ ದುಡಿಸಬಾರದು. ಸಿಬ್ಬಂದಿಗಳಿಗೆ ಕಳೆದ ಏಪ್ರಿಲ್ನಿಂದ ಕೋವಿಡ್ ಅವಧಿಯ ರೂಪಾಯಿ 10,000 ಪರಿಹಾರ ಹಾಗೂ ವೇತನ ನೀಡುವಂತೆ ಸಿಐಟಿಯು ಜಿಲ್ಲಾಧ್ಯಕ್ಷ ಬಾಲಕೃಷ್ಣರಯ್ಯ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘ ತಾಲೂಕು ಸಮಿತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗಸ್ಟ್ 7ರಂದು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯದಾದ್ಯಂತ ಅಕ್ಷರ ದಾಸೋಹ ಕಾರ್ಮಿಕರು, ಅಂಗನವಾಡಿ ಕಾರ್ಮಿಕರು, ಆಶಾ ಕಾರ್ಮಿಕರು ಹಾಗೂ ಇನ್ನಿತರ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಈ ರೀತಿಯ ಪ್ರತಿಭಟನೆಯನ್ನು ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒಂದು ಮನವಿಯನ್ನು ಅರ್ಪಿಸಲಾಗಿದೆ. ಎಲ್ಲ ಕಡೆಯಲ್ಲಿ ಈ ರೀತಿಯ ಮನವಿಯನ್ನು ನಾವು ಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಈ ಯೋಜನೆಯಲ್ಲಿ ದುಡಿಯುವಂಥ ಕಾರ್ಮಿಕರ ಸವಲತ್ತಿನ ಬಗ್ಗೆ ಸಿಐಟಿಯು ಇಡೀ ನಿರಂತರವಾಗಿ ಹೋರಾಟವನ್ನು ಮಾಡುತ್ತಾ ಬಂದಿದೆ. ಅಖಿಲ 45-46 ಕಾರ್ಮಿಕ ಸಮ್ಮೇಳನದ ತೀರ್ಮಾನದಂತೆ ಈ ಒಂದು ಯೋಜನೆಯಲ್ಲಿ ದುಡಿಯುವಂಥ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು ಹಾಗೂ ಅವರಿಗೆ ತಿಂಗಳಿಗೆ 21,000 ರೂಪಾಯಿ ಮಾಸಿಕ ವೇತನವನ್ನು ಕೊಡಬೇಕು. ಅವರು ನಿವೃತ್ತಿ ಆಗುವಾಗ ಅವರಿಗೆ 10,000 ರೂಪಾಯಿ ಮಾಸಿಕ ಪಿಂಚಣಿಯನ್ನು ಕೊಡಬೇಕು. ಈ ರೀತಿಯ ಒಂದು ಬೇಡಿಕೆಗಳನ್ನಿಟ್ಟು ನಿರಂತರವಾಗಿ ನಮ್ಮ ಸಿಐಟಿ ಹೋರಾಟವನ್ನು ಮಾಡ್ತಾ ಬಂದಿದೆ. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಈ ಒಂದು ಬೇಡಿಕೆಗಳ ಬಗ್ಗೆ ತೀರಾ ನಿರ್ಲಕ್ಷ್ಯವನ್ನು ವಹಿಸಿದೆ. ಇದೇ ವೇಳೆ ಜಿಲ್ಲಾ ಕಾರ್ಯದರ್ಶಿ ರಾಮಣ್ಣ ವಿಟ್ಲ ಮಾತನಾಡಿ, ರಾಜ್ಯದಲ್ಲಿ 1,40,000 ಅಕ್ಷರ ದಾಸೋಹ ಸಿಬ್ಬಂದಿಗಳಿದ್ದು ಕೋವಿಡ್-19 ಲಾಕ್ಡೌನ್ ಆರಂಭವಾದ ಬಳಿಕ ಅವರಿಗೆ ಯಾವುದೇ ಪರಿಹಾರ ದೊರೆತಿಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೆ ಏಪ್ರಿಲ್ ನಂತರದ ವೇತನ ಹಾಗೂ ತಿಂಗಳಿಗೆ 6,000ದಂತೆ ಕೋವಿಡ್ ಪರಿಹಾರ ಧನವನ್ನು ನೀಡಬೇಕು ಅಂತ ಆಗ್ರಹಿಸಿದರು. 10 ತಾರೀಕು ಮುಟ ಮಾತಾ ತಾಲೂಕು ಕಚೇರಿ ಎದುರು BC ಆಫೀಸ್ ಎದುರು ಮಾತಾಡಿಗಳ ಪ್ರತಿಭಟನೆ ಮಾಡುವಂಥ ಮೂಲಕ ರಾಜ್ಯ ಸರ್ಕಾರ ಒಂದು ಮನವಿ ಕೋರಿ ತೀರ್ಮಾನ ದಾಯನಿಕೆಯಿಂದ ಕರಿನ ಕೋವಿಡ್ ಚುನಾವಣೆ ಬುಕ್ಕೇನಿ ಬಿಸಿಯೂಟ ಕಾರ್ಮಿಕರು ನಮ್ಮ ರಾಜ್ಯದ 1,40,000 ಜನ ಬಿಸಿಯೂಟ ಕಾರ್ಮಿಕರು ತೀರ ಸಂಸ್ಥೆ ಒಂಜಿ ಪೈಸೆ ಸಮೇತ ಈ ನಿಮಿತ್ತ ಉಬೇರಿತ ಪರಿಹಾರ ನೀಡಿ ಸರ್ಕಾರ ಕೊರಲಿತ್ತು. ಯಾಕೆ ಕೇಂದ್ರ ಸರ್ಕಾರ ಇಲ್ಲಿ ಪಣೊಂದು ಎಂಕಲ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತದೆ ಕೋವಿಡ್ ಪರಿಹಾರಕ್ಕೂ. ಆಂಡ ಒಂಜಿ ನಯ ಪೈಸೆ ಕೂಡ ಈ 1,40,000 ಜನ 4-5 ತಿಂಗಳು నుంచి ಒದ್ದಾಡೊಂದು ಲಕ್ಕಲಿಗೆ ಈಜಿ ಅಡ್ದಕ್ಕೆ ಏಪ್ರಿಲ್ ಜೂನ್ ಸಾಲೆ ಶುರು ಆಡಿತ್ತು. ಜೂನು ಜುಲೈ ಇದು ಆಗಸ್ಟ್ ಬರ್ತಂದು ಅಕ್ಲೆ ಬೇಲೆಜ್ಜಿ ಅಕ್ಲೆ ಇಲ್ಲಲು ಉಳ್ಳೇರು ಬೇತೆ ಬೇಲೆಜ್ಜಿ ಓಳೆಜ್ಜಿ ಅಂಚಿನ ಪರಿಸ್ಥಿತಿ ಉಳ್ಳೇರು. ಅಂಚಾದ ಸರ್ಕಾರ ಕೂಡಲೇ ಮಕ್ಕಳಿಗೆ ಒಂಜಿ ಕೋವಿಡ್ ಪರಿಹಾರ ಆದ 6,000 ರೂಪಾಯಿ ಏಕಗಂಟೆ ಅಕ್ಲೆ ಪರಿಹಾರ ಅಕ್ಲೆ ಕೊರಡು ಅವತ್ತೊಂದು ಅಕ್ಲೆಗೆ ಮುನ್ನ ಜೂನ್ ಹಿಡಿದು ಪಕ್ಕದ ಸಂಬಳನು ಕೊರಡು ಬಂದ್ಪಂಚಿನ ಬೇಡಿಕೆ ದುಂಬುದು ಈ ಹೋರಾಟ ನಡ್ತೊಂದು. ಅಂಚದ ಈ ಹೋರಾಟಗೂ ಸರ್ಕಾರ ಮುನೀಜಿನ ನನಲ್ಲಂಜಿ 20 ತಾರೀಕು ಹಿಡಿದು ನಿರಂತರವಾಯಿನ ಹೋರಾಟ ಇನ್ನು ಎಂಕಲು ದಾನಂಡಿ ಇನ್ನು ಕೋವಿಡ್ ಬತ್ತಕ್ಕೆ ಇನ್ನು ಮಾತು ಎಂಕಲೆ ನಿಯಮಗಳು ಉಂಟು ದಾಯಂಡ ಎಂಕಲ ಕೋವಿಡ್ಗೆ ಸರ್ಕಾರ ಎಂಚಿನ ಮಾತೆಕಲ ಬದ್ಧರಾದ ಹೋರಾಟ ಮಂತೊಂದಿಲ್ಲ. ಅಕ್ಷರ ದಾಸೋಹ ಸಂಘದ ಅಧ್ಯಕ್ಷೆ ಶ್ರೀಮತಿ, ಪ್ರಧಾನ ಕಾರ್ಯದರ್ಶಿ ಹೇಮಲತಾ, ಸದಸ್ಯರಾದ ರತಿ ಕೆ ರೈ, ಶಕುಂತಲಾ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.